ಪೊಲೀಸ್ ಠಾಣೆಯ ಮೆಟ್ಟಿಲೇರಲು ಹಿಂದೆ ಮುಂದೆ ನೋಡುವವರೇ ಹೆಚ್ಚು. ಆದರೆ ಇಲ್ಲೊಬ್ಬರು ಠಾಣೆಯನ್ನೇ ವಸತಿಯಾಗಿಸಿ ಪೊಲೀಸರನ್ನೇ ಬಂಧುಗಳನ್ನಾಗಿಸಿ ಸುಮಾರು 4 ದಶಕಗಳ ಕಾಲ ಕಳೆದಿದ್ದಾರೆ. ಈಕೆಗೆ ಅಂದಿನಿಂದ ಇಂದಿನವರೆಗೂ ಪೊಲೀಸ್ ಠಾಣೆಗೆ ಮನೆ, ಆಧಾರ್ ಕಾರ್ಡ್ನಲ್ಲಿ ಪೊಲೀಸ್ ಠಾಣೆಯದ್ದೇ ವಿಳಾಸ, ಪೊಲೀಸ್ ಸಿಬ್ಬಂದಿಗಳೇ ಬಂಧುಗಳು. ಇದೊಂದು ಅಪರೂಪದ ಮನಮಿಡಿಯುವ ಕತೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. 4 ದಶಕಗಳ ಹಿಂದೆ 20 ವರ್ಷಗಳ ಯುವತಿಯಾಗಿದ್ದ ಈಕೆ ರೈಲ್ವೆ ನಿಲ್ದಾಣದಲ್ಲಿ ಅನಾಥೆಯಾಗಿ ಸಿಕ್ಕಿದ್ಲು. ಅಂದಿನ ಪೊಲೀಸ್ ಅಧಿಕಾರಿಯೊಬ್ಬರು ಯಾರೂ ಇಲ್ಲದೆ ಬೀದಿ ಪಾಲಾಗಿದ್ದ, ಮಾತು ಬಾರದ, ಕಿವಿ ಕೇಳದ ಯುವತಿಗೆ ಠಾಣೆಯಲ್ಲಿಯೇ ಆಶ್ರಯವನ್ನ ಸಹ ನೀಡಿದ್ರು. ಈ ಮಹಿಳೆಗೆ ಪೊಲೀಸರೇ ಇಟ್ಟ ಹೆಸರು ಹೊನ್ನಮ್ಮ. ಇಪ್ಪತ್ತನೇ ವಯಸ್ಸಿನಲ್ಲಿ ಅನಾಥೆಯಾಗಿ ಬೀದಿ ಪಾಲಾಗಿದ್ದ ಆಗಿನ ಪೊಲೀಸ್ ಅಧಿಕಾರಿಯೊಬ್ಬರು ಮಾನವೀಯತೆಯಿಂದ ಬಂದರು ಪೊಲೀಸ್ ಠಾಣೆಯಲ್ಲಿ ಆಶ್ರಯ ನೀಡಿದ್ರು. ಆರಂಭದಲ್ಲಿ ಈಕೆಗೆ ಚಿಕಿತ್ಸೆ ನೀಡಿ ಕುಟುಂಬಸ್ಥರ ಪತ್ತೆಗೆ ನಡೆಸಿದ ಪ್ರಯತ್ನ ಸಫಲವಾಗಲಿಲ್ಲ. ಹಾಗಾಗಿ 40 ವರ್ಷಗಳಿಂದ ಠಾಣೆಗೆ ಮನೆಯಾಗಿದೆ. ಹೊನ್ನಮ್ಮ ಅವರಿಗೆ ಕಿವಿ ಕೇಳದಿದ್ರು, ಮಾತು ಬರದಿದ್ರು, ಚುರುಕಿನ ವ್ಯಕ್ತಿತ್ವ. ಈಕೆಗೆ ಠಾಣೆಯೇ ಸೂರು ಆಗಿದ್ರು ಠಾಣೆಯನ್ನ ಶುಚಿಗೊಳಿಸುವ, ಪೊಲೀಸರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಮಾನವೀಯತೆಯ ನೆಲೆಯಲ್ಲಿ ಉಳಿದುಕೊಳ್ಳಲು ಠಾಣೆಯ ಹಿಂಭಾಗದಲ್ಲಿ ಪ್ರತ್ಯೇಕ ಕೊಠಡಿಯನ್ನ ನೀಡಲಾಗಿದೆ. ಅಲ್ಲಿಯೇ ಅಡುಗೆಯನ್ನ ತಯಾರಿಸಿ ಕೆಲವೊಮ್ಮೆ ಹೋಟೆಲ್ಗೆ ಹೋಗಿ ಊಟ ಮಾಡುವುದನ್ನ ರೂಢಿಯಾಗಿಸಿಕೊಂಡಿದ್ದಾರೆ. ಹೊನ್ನಮ್ಮ ಅವರು ಬ್ಯಾಂಕ್ ಖಾತೆ, ಮತದಾರರ ಚೀಟಿ, ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಪೊಲೀಸರೇ ಅವರನ್ನ ಕರೆದೊಯ್ದು ಅಗತ್ಯ ದಾಖಲೆ ಮಾಡಿಸಿಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳಲ್ಲಿ ಬಂದರು ಪೊಲೀಸ್ ಠಾಣೆಯದ್ದೇ ಖಾಯಂ ವಿಳಾಸ ದಾಖಲಾಗಿದೆ. ವಿಶೇಷ ಸಂದರ್ಭಗಳಲ್ಲಿ ಪೊಲೀಸರು ಆಕೆಗೆ ಹಣ ನೀಡ್ತಾರೆ. ಠಾಣೆಯಲ್ಲಿ ಕೆಲಸ ಮಾಡಿದ್ದಕ್ಕೂ ವೇತನ ನೀಡ್ತಾ ಇದ್ರು. ದುಂದು ವೆಚ್ಚ ಮಾಡದೆ ಎಲ್ಲವನ್ನ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ. ಸರ್ಕಾರದಿಂದ ವೃದ್ಧಾಪ್ಯ ವೇತನ ಸೇರಿದಂತೆ ಹಿರಿಯ ನಾಗರಿಕರಿಗೆ ಸಿಗುವ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಪೊಲೀಸರು ಪ್ರಯತ್ನ ಮುಂದುವರೆಸಿದ್ದಾರೆ. ಹೊನ್ನಮ್ಮ ಇವರು ಸುಮಾರು 30-35 ವರ್ಷಗಳಿಂದ ನಮ್ಮ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 35 ವರ್ಷಗಳಿಂದ ರೈಲ್ವೆ ನಿಲ್ದಾಣದಲ್ಲಿ ಇವರು ಯಾವುದೋ ಊರಿಂದ ಬಂದಿದ್ದರು. ಇಲ್ಲಿ ಹೊಸ ಊರು ಯಾರಿಗೂ ಗೊತ್ತಿಲ್ಲದೇ ಇದ್ದಂತಹ ಒಂದು ಸಂದರ್ಭದಲ್ಲಿ ಆಗಿನ ಪೊಲೀಸ್ ಅಧಿಕಾರಿಗಳು ಈಕೆಯನ್ನು ಕರ್ಕೊಬಂದು ಪೊಲೀಸ್ ಠಾಣೆಯಲ್ಲಿ ಒಂದು ವಸತಿಯನ್ನು ನೀಡಿ ಆಕೆಯನ್ನು ಇಲ್ಲೇ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆಕೆಗೆ ವಿಶೇಷ ಏನಂತಂದರೆ ಕಿವಿ ಕೇಳಿಸಲ್ಲ, ಹಾಗೆ ಮಾತು ಬರಲ್ಲ. ತನ್ನ ತಂದೆ ತಾಯಿ ಯಾರು, ಯಾವ ಊರು, ಏನು ಅಂತ ಹೇಳ್ಕೊಳ್ಳಾರ್ದಂತಹ ಪರಿಸ್ಥಿತಿಯಲ್ಲಿರ್ತಾಳೆ. ಅಧಿಕಾರಿಗಳು ಸಾಕಷ್ಟು ಈಕೆಯ ಪೋಷಕರನ್ನು ಪತ್ತೆ ಮಾಡೋ ಪ್ರಯತ್ನ ಪಟ್ಟರೂ ಸಹ ಯಾರೂ ಸಹ ಇದುವರೆಗೂ ಪತ್ತೆಯಾಗಿಲ್ಲ. ಆದರೆ ಆಕೆ ಈ ಪೊಲೀಸ್ ಠಾಣೆಯಲ್ಲೇ ತನ್ನ ಒಂದು ಕುಟುಂಬದ ಸದಸ್ಯರನ್ನು ಕಂಡುಕೊಂಡಿದ್ದಾಳೆ. ಪ್ರತಿಯೊಂದು ವಿಚಾರದಲ್ಲೂ ಸಹ ಆಕೆಗೆ ಊಟ ಇರ್ಬೋದು, ವಸತಿ ಇರ್ಬೋದು, ಮತ್ತು ವೈದ್ಯಕೀಯ ಸೇವೆ ಇರ್ಬೋದು, ಪ್ರತಿಯೊಂದು ಸಹ ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿಗಳೇ ಆಕೆಗೆ ದೊರಕಿಸಿಕೊಡ್ತಾ ಇದ್ದಾರೆ. ಆಕೆಯೂ ಸಹ ಭಾಳ ಸಂತೋಷದಿಂದ ಇಲ್ಲಿ ನಮ್ಮ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಯ ಪ್ರತಿಯೊಂದು ಆಗು ಹೋಗುಗಳು ಸಹ ಆಕೆಗೆ ಗೊತ್ತಾಗುತ್ತೆ. ನಾವು ಆಕೆ ಮೇಲೆ ಡಿಪೆಂಡ್ ಆಗಿದ್ದೇವೆ ಕೆಲಸದಲ್ಲಿ. ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಆಕ್ಟಿವ್ ಆಗಿ, ಅಷ್ಟು ವಯಸ್ಸಾಗಿದ್ದರೂ ಸಹ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆನೂ ಸಹ ಅವರು ಪೊಲೀಸ್ ಠಾಣೆಯಲ್ಲೇ ಇರ್ತಾರೆ. ಏನೇ ಆಗಲಿ ಪೊಲೀಸರ ಈ ಮಾನವೀಯತೆಗೆ ಶಭಾಸ್ ಎನ್ನಲೇಬೇಕು. ಈಗಿನ ಕಾಲದಲ್ಲಿ ಹೆತ್ತ ತಾಯಿ ತಂದೆಯನ್ನ ನೋಡಿಕೊಳ್ಳದ ಜನರ ಮಧ್ಯೆ ಈ ಪೊಲೀಸರು ಅನಾಥೆ ಹೊನ್ನಮ್ಮಳನ್ನ ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿಸಿ ಚೆನ್ನಾಗಿ ನೋಡಿಕೊಳ್ತಾ ಇರೋದು ಪೊಲೀಸ್ ಇಲಾಖೆಗೆ ಹೆಮ್ಮೆಯ ವಿಷಯವಾಗಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.